ತ್ಯಾಜ್ಯ ಮುಕ್ತ ನಗರಗಳ ಪೈಕಿ ಮಂಗಳೂರಿಗೆ ಇಲ್ಲ ಅಗ್ರಸ್ಥಾನ ಅನ್ನುವಂತಹ ವಿಚಾರವನ್ನ ನಾವು ನೋಡಬಹುದು. ಈ ಬಾರಿಯೂ ಕೂಡ ಅಗ್ರಸ್ಥಾನವನ್ನ ಕಳೆದುಕೊಂಡಿದೆ ಮಂಗಳೂರು. ಸ್ವಚ್ಛ ಭಾರತ ಸರ್ವೇಕ್ಷಣಾ ಅಭಿಯಾನದ ಅಂಗವಾಗಿ ಸ್ವಚ್ಛತೆಯ ನಿಟ್ಟಿನಲ್ಲಿ ಒಂದು ಸರ್ವೆ ನಡೆಯುತ್ತೆ, ಅಂದ್ರೆ ಸ್ಪರ್ಧೆ ನಡೆಯುತ್ತೆ. ಆ ಸ್ಪರ್ಧೆಯಲ್ಲಿ 2018ರಲ್ಲಿ ಮಂಗಳೂರು ದೇಶದಲ್ಲೇ ಮೊದಲ ನಗರ, ಸ್ವಚ್ಛ ನಗರ ಎನ್ನುವಂತಹ ಒಂದು ಹೆಗ್ಗಳಿಕೆಯನ್ನ ಪಡೆದುಕೊಂಡಿತ್ತು. ಆದರೆ 2019 ಮತ್ತು 2020ರಲ್ಲಿ ಈ ಒಂದು ಸ್ಥಾನವನ್ನ ಮಂಗಳೂರು ನಗರ ಕಳೆದುಕೊಂಡಿದೆ. ಕರ್ನಾಟಕದ ಮೈಸೂರು ನಗರಕ್ಕೆ ಲಭಿಸಿದೆ ಪಂಚತಾರಾ ಪಟ್ಟ. ಮೈಸೂರಿನ ಮುಡಿಗೆ 5 ಸ್ಟಾರ್ ಗಾರ್ಬೇಜ್ ಫ್ರೀ ಸಿಟಿ ಎನ್ನುವಂತಹ ಹೆಮ್ಮೆಯ ಗರಿ ಲಭಿಸಿರುವಂತದ್ದು. ಸ್ವಚ್ಛ ಭಾರತ ಸರ್ವೇಕ್ಷಣಾ ಅಭಿಯಾನದ ಅಂಗವಾಗಿ ನಡೆದಿರುವಂತಹ ಸ್ಪರ್ಧೆಯಲ್ಲಿ ದೇಶದ 1435 ನಗರಗಳು ಸ್ಪರ್ಧೆಯನ್ನ ಮಾಡಿದ್ವು. 2018ರಲ್ಲಿ ಮಂಗಳೂರಿಗೆ ದೇಶದಲ್ಲೇ ಪ್ರಥಮ ಸ್ಥಾನ ಲಭಿಸಿತ್ತು. ಆದರೆ ಈ ಬಾರಿ ಅಂದ್ರೆ ಕಳೆದ 2 ವರ್ಷಗಳಲ್ಲೂ ಕೂಡ ಈ ಒಂದು ಸರ್ವೇಕ್ಷಣೆಯಲ್ಲಿ ಮಂಗಳೂರು ನಗರ ಸ್ಥಾನವನ್ನ ಪಡೆದಿಲ್ಲ. ಕೇವಲ 6 ನಗರಗಳಿಗೆ 5 ಸ್ಟಾರ್ ಹೆಗ್ಗಳಿಕೆ ಲಭಿಸಿರುವಂತದ್ದು. ಮೈಸೂರು ದಕ್ಷಿಣ ಭಾರತದಲ್ಲೇ ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡ ಏಕೈಕ ನಗರ ಎನ್ನುವಂತಹ ಒಂದು ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ. ಕರ್ನಾಟಕದ ಮೈಸೂರು ಸಹಿತ ದೇಶದ 6 ನಗರಗಳು ಕಸ ನಿರ್ವಹಣೆಯಲ್ಲಿ ಅತ್ಯುತ್ತಮ ಸಾಧನೆಯನ್ನ ತೋರಿವೆ ಎನ್ನುವಂತಹ ವಿಚಾರವನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದು, ಈ ಸಾಧನೆಗಾಗಿ ಪಂಚತಾರಾ ಮಾನ್ಯತೆ ಅಂದ್ರೆ 5 ಸ್ಟಾರ್ ಗಾರ್ಬೇಜ್ ಫ್ರೀ ಸಿಟಿ ಅನ್ನುವಂತಹ ಮಾನ್ಯತೆಯನ್ನ ಕೊಟ್ಟಿರುವಂತದ್ದು. ದಕ್ಷಿಣ ಭಾರತದಲ್ಲಿ ಈ ಒಂದು ಪಟ್ಟ ಲಭಿಸಿರುವಂತಹ ಏಕೈಕ ನಗರ ಅಂದ್ರೆ ಅದು ಮೈಸೂರು. ಇನ್ನು ತ್ಯಾಜ್ಯ ಮುಕ್ತ ನಗರಗಳ ಪಟ್ಟಿಯಲ್ಲಿ ಮಂಗಳೂರು ಈ ಬಾರಿ ಕೂಡ ಅಗ್ರಸ್ಥಾನವನ್ನ ಕಳೆದುಕೊಂಡಿದೆ. 2018ರಲ್ಲಿ ಮಂಗಳೂರು ಘನತ್ಯಾಜ್ಯ ವಿಲೇವಾರಿ ವಿಚಾರದಲ್ಲಿ ದೇಶಕ್ಕೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿತ್ತು. ಆದರೆ ಕಳೆದ ವರ್ಷ ಮಳೆಗಾಲದಲ್ಲಿ ಸಂಭವಿಸಿದಂತಹ ಪಚ್ಚನಾಡಿಯ ತ್ಯಾಜ್ಯ ದುರಂತ ಏನಿದೆ ಅದು ಮಂಗಳೂರು ತ್ಯಾಜ್ಯ ನಿರ್ವಹಣೆಯಲ್ಲಿ ಎಷ್ಟು ಪ್ರಗತಿಯನ್ನ ಸಾಧಿಸಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರು ನಗರದ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನ ಜಗಜ್ಜಾಹೀರು ಮಾಡಿತ್ತು. ಸೊ ಅದರಿಂದಾಗಿ ಈ ಒಂದು ಅಗ್ರಸ್ಥಾನ ತಪ್ಪಿ ಹೋಗ್ತಾ ಇದೆ ಎನ್ನುವಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಸೊ ಏನು ಸ್ವಚ್ಛತೆಯ ನಿಟ್ಟಿನಲ್ಲಿ ಮತ್ತಷ್ಟು ಗಂಭೀರವಾಗಿ ಯೋಚನೆಗಳನ್ನ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಮಂಗಳೂರು ಮಹಾನಗರ ಪಾಲಿಕೆಯ ಮುಂದಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು.